ಬಹುನಿರೀಕ್ಷಿತ ಮುಂಗಾರು 8 ದಿನ ತಡವಾಗಿ ಇಂದು ಗುರುವಾರ ಕೇರಳವನ್ನ ಪ್ರವೇಶಿಸಿದೆ. ಬೀಫರ್ ಜೋಯ್ ಸೈಕ್ಲೋನ್ನಿಂದಾಗಿ ಮುಂಗಾರಿನ ತೀವ್ರತೆ ಕಡಿಮೆ ಇದ್ದರೂ ಮುಂದಿನ ದಿನಗಳಲ್ಲಿ ವೇಗ ಪಡೆದುಕೊಳ್ಳಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ. ದಕ್ಷಿಣ ಅರಬ್ಬಿ ಸಮುದ್ರ, ಕೇಂದ್ರ ಅರಬ್ಬಿ ಸಮುದ್ರದ ಕೆಲ ಭಾಗ, ಲಕ್ಷದ್ವೀಪ ಪ್ರದೇಶ, ಕೇರಳದ ಬಹುಭಾಗ, ದಕ್ಷಿಣ ತಮಿಳುನಾಡಿನ ಕೆಲವು ಭಾಗ, ಕೋಮೋರಿನ ಪ್ರದೇಶ ಉಳಿದ ಭಾಗ, ಮನ್ನಾರ್ ಗಲ್ಫ್, ಬಂಗಾಳ ಕೊಲ್ಲಿಯ ನೈಋತ್ಯ, ಕೇಂದ್ರ ಹಾಗೂ ಈಶಾನ್ಯ ಭಾಗಗಳಲ್ಲೂ ಮುಂಗಾರು ಪ್ರವೇಶಿಸಿದೆ ಎಂದು ಇಲಾಖೆ ತಿಳಿಸಿದೆ. ನೈಋತ್ಯ ಮುಂಗಾರು ಮಳೆಯು ಸಾಮಾನ್ಯವಾಗಿ ಜೂನ್ 1ರಂದು ಪ್ರವೇಶಿಸುವುದು ವಾಡಿಕೆ. ಅನಂತರ 7 ದಿನಗಳಲ್ಲಿ ಮುಂಗಾರು ಚುರುಕುಗೊಳ್ಳಲಿದೆ. ಈ ಬಾರಿ ಜೂನ್ 4ರಂದು ಮುಂಗಾರು ಪ್ರವೇಶಿಸುವ ನಿರೀಕ್ಷೆಯನ್ನ ಹವಾಮಾನ ಇಲಾಖೆ ಮಾಡಿತ್ತು. ಸ್ಕೈಮೆಟ್ ಜೂನ್ 7ಕ್ಕೆ ಮುಂಗಾರು ಆರಂಭವಾಗುವ ಮುನ್ಸೂಚನೆ ನೀಡಿತ್ತು. ಮುಂಗಾರು ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇತಿಹಾಸ ಪುಟಗಳನ್ನ ನೋಡಿದ್ರೆ ಭಾರಿ ವ್ಯತ್ಯಾಸಗಳಾಗಿರುವುದು ಸ್ಪಷ್ಟವಾಗುತ್ತದೆ. 1918ರಲ್ಲಿ ಮುಂಗಾರು ಪ್ರವೇಶಿಸಿದ್ದು ಮೇ 11ಕ್ಕೆ, ಆದ್ರೆ 1972ರಲ್ಲಿ ಅತಿ ವಿಳಂಬವಾಗಿ ಅಂದ್ರೆ ಜೂನ್ 18ಕ್ಕೆ ಮುಂಗಾರು ಆರಂಭಗೊಂಡಿತ್ತು. ನೈಋತ್ಯ ಮಾರುತವಂತೂ ದಕ್ಷಿಣ ರಾಜ್ಯಗಳಿಗೆ ಬೇಗನೆ ಪ್ರವೇಶಿಸುತ್ತದೆ. ಕಳೆದ ವರ್ಷ ಮೇ 29ಕ್ಕೆ ಪ್ರವೇಶವನ್ನ ಮಾಡಿತ್ತು. 2021ರಲ್ಲಿ ಜೂನ್ 3, 2020ರಲ್ಲಿ ಜೂನ್ 1, 2019ರಲ್ಲಿ ಜೂನ್ 8, 2018ರಲ್ಲಿ ಮೇ 29ಕ್ಕೆ ಮುಂಗಾರು ಶುರುವಾಗಿತ್ತು. 90% ಮಳೆಯಾದ್ರೆ ಅದನ್ನ ಕೊರತೆ ಎಂದು ಕರೆಯಲಾಗುತ್ತದೆ. 95% ಇದ್ರೆ ಸಾಮಾನ್ಯಕ್ಕಿಂತ ಕಡಿಮೆ, 105ರಿಂದ 110% ಇದ್ರೆ ನಿರೀಕ್ಷೆಗಿಂತ ಹೆಚ್ಚು, 100% ಮಳೆಯಾದ್ರೆ ವಾಡಿಕೆ ಎನ್ನುವುದು ನಮ್ಮ ನಿರೀಕ್ಷೆ. ಈ ಬಾರಿಯೂ ಸಹಜವಾಗಿ ಮುಂಗಾರು ಮಳೆಯ ಪ್ರಮಾಣ ನಿರೀಕ್ಷೆಯಷ್ಟೇ ಆಗಲಿದೆ ಎನ್ನುವುದು ಇಲಾಖೆ ಅಭಿಪ್ರಾಯವನ್ನ ಪಟ್ಟಿದೆ.